नमस्कार. कारवार प्लस कोकणी न्यूज चॅनलाचे तुमगेले स्वागत. आतपळ्या आईचे खबरो. गोकर्ण कुडले बिचार समुद्रात बुडता बुडता 2 प्रवाशांक केले रक्षण. कारवार जिल्ह्याच्या गोकर्ण कुडले बिचार प्रवासाकडून येयले 2 प्रवासी समुद्रात उतरिल तेन्ना समुद्राच्या पाळाक सापडून समुद्रात वयतना 2 प्रवाशांक वाचयली घटना घडली. प्रदीप गुप्ता 26 वर्सां आणि अर्पित बेहरा 30 वर्सां. मिसवेक गोकर्ण एडव्हेंचरच्या कर्मचाऱ्यान आणि सुरक्षा रक्षक नरेंद्र एस कुर्ले, मंजुनाथ एस हरिकंत्रा आणि प्रवासी मित्र शेखर हरिकंत्रा हेमी रक्षणाक येऊन बुडता बुडता या प्रवाशाक वयर काढून जीवरक्षण केली घटना घडली. राज्याच्या सुपारी कृषिकारा वतीन अधिवेशनात सरकाराले लक्ष वेधिले आमदार भीमण्णा नाईक. कर्नाटक सरकाराल्या अधिवेशनात आमदार भीमण्णा नाईक हेमी सुपारी बागायतदाराल्या सुपारी पिकेक आणि पानाक एक प्रकारचो रोग येयल्यान रैताक जाल्ल्या नुकसाना सरकारातर्फेन परिहार मेळूं जाय म्हण रैत बांधवातर्फेन अधिवेशनात आवाज उठोवन सरकाराले या विशयाचेर लक्ष वेधले. तेमी अख्ख्या राज्याच्या सुपारी बागायतदारातर्फेन उलयिल्ले विशेष आशिल्ले. भीमण्णा नाईक ಆಯ್ತು ಪ್ರಶ್ನೆ ಕೇಳಿದಾರೆ ಮಂತ್ರಿಯವರೇ. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1696 ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಮಂತ್ರಿಗಳಲ್ಲಿ ಕೇಳಲು ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಮೈಸೂರು ಉತ್ತರವನ್ನು ಒದಗಿಸಿದರೆ ಆದ್ರೆ ರಾಜ್ಯದಲ್ಲಿ ಅಡಿಕೆ ತೋಟಗಾರರು ಬಹಳ ಸಂಕಷ್ಟದಲ್ಲಿರುವಂತಹದ್ದು. ಹಳದಿ ರೋಗ ಮತ್ತು ಚುಕ್ಕೆ ರೋಗ ಬಹಳಷ್ಟು ತೋಟದಲ್ಲಿ ವ್ಯಾಪ್ತಿಯನ್ನ ಹೊಂದಿರುವಂತಹದ್ದು. ಅದರಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಾಕಷ್ಟು ಮಳೆ ಆಗಿರುವಂತಹದ್ದು. ವಾಡಿಕೆ ಅಂತ ಮಳೆಗಿಂತಲೂ ಹೆಚ್ಚಿನ ಮಳೆ ಆಗಿ ಸುಮಾರು ಬರೀ ನನ್ನ ಸಿರ್ಸಿ ಸಿದ್ದಾಪುರದಲ್ಲೇ ಅಡಿಕೆಯನ್ನ ಬೆಳೀತಕ್ಕಂತ ಕ್ಷೇತ್ರ ಸುಮಾರು 16,500 ಹೆಕ್ಟೇರ್ ಆಗಿರುವಂತಹದ್ದು. ಇದರಲ್ಲಿ ಈಗಾಗಲೇ ಆಗಿರುವಂತಹದ್ದು ಸುಮಾರು 9,500 ಹೆಕ್ಟೇರ್ ಇವತ್ತು ತನ್ನ ಸಿರ್ಸಿ ಸಿದ್ದಾಪುರದಲ್ಲಿ ಚುಕ್ಕೆ ರೋಗ ಮತ್ತು ಹಳಿ ರೋಗ ಅದರಲ್ಲೂ ಕೂಡ ಈ ವರ್ಷ ಹೆಚ್ಚಿನ ಮಳೆ ಆಗಿ ಅಡಿಕೆಯನ್ನು ಕೂಡ 50% ಹೆಚ್ಚಿನ ಅಡಿಕೆ ಕೊಳೆ ಬಂದು ಹೋಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ಅಡಿಕೆ ಚುಕ್ಕೆ ರೋಗ ಮತ್ತು ಹಳಿ ರೋಗ ಇದೆಯೋ ಇದು ಸಂಪೂರ್ಣವಾಗಿ ಸುಮಾರು 16,000 ಹೆಕ್ಟೇರ್ ಜಾಗದಲ್ಲಿ ಜಮೀನಲ್ಲಿ ಇವತ್ತೇನು 9,500 ಹೆಕ್ಟೇರ್ ಸಂಪೂರ್ಣವಾಗಿ ಇವತ್ತು ಆ ರೋಗಕ್ಕೆ ತುತ್ತಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತ ಸಾಕಷ್ಟು ಜಮೀನಿಯಾಗಿ ಸಾಲ ಮೂಲ ಮಾಡ್ಕೊಂಡು ಅವ್ರ ಜೀವನ ನೀವು ವಿಚಾರ ಅಲ್ಲೇ ಸಮಸ್ಯೆ ವಿಚಾರ ಅಂತ ಅವೆಲ್ಲ ಹೇಳ್ತಾ ಇದ್ದೀರಿ. ಇಲ್ಲಿ ಮನೆ ಅಧ್ಯಕ್ಷರೇ, ಸಾಧನೆಗೆ ಬಲ ಅವ್ರ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ನಾನು. ಆದ್ರೆ ಇಲ್ಲಿ ಏನು ರೋಗದ ಬಗ್ಗೆ ಏನು ಮಾಡ್ತಕ್ಕಂಥ ಅಧಿಕಾರಿಗಳು ಏನಿದ್ದಾರೋ ಇವರು ಸರಿಯಾದ ರೀತಿಯಲ್ಲಿ ತೋಟಕ್ಕೆ ಹೋಗಿ ಯಾವುದೇ ಒಂದು ಸರ್ವೆಯನ್ನ ಮಾಡಿದ್ರೆ ಅದ್ರ ಪರಿಶೀಲನೆ ಮಾಡಿದ್ರೆ ಸುಮ್ಮನೆ ಉತ್ತರವನ್ನ ಕೊಡ್ತಾರೆ ಬಿಟ್ರೆ ಇದು ಪ್ರಾಕ್ಟಿಕಲ್ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ಗಮನ ತರೋದಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಸಚಿವ, ಅದ್ರ ಜೊತೆಯಲ್ಲಿ ಇವತ್ತೇನು ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇವತ್ತೇನು ಬಾಗಲಕೋಟೆ ಇದೆಯೋ ಅಡಿಕೆ ಬೆಳೆ ಕ್ಷೇತ್ರ ಈ ಕಡೆ ಮಲೆನಾಡಲ್ಲಿ ಇರುವಂತಹದ್ದು, ಅಡಿಕೆ ಸಂಶೋಧನಾ ಕೇಂದ್ರ ಇವತ್ತು ಬಾಗಲಕೋಟೆಯಲ್ಲಿ ಇರುವಂತಹದ್ದು. ಮಾನ್ಯ ಅಧ್ಯಕ್ಷರೇ, ಇದು ಶಿರ್ಸಿಯಲ್ಲಿ ಈ ಕ್ಷೇತ್ರವನ್ನು ಸಂಶೋಧನಾ ಕೇಂದ್ರವನ್ನು ಮಾಡಿದ್ರೆ ಆ ಭಾಗದ ಅಡಿಕೆ ಬೆಳೆಗಾರರಿಗೆ ಅನುಕೂಲವಾಗಿರುವಂತಹದ್ದು. ಆ ರೀತಿಯಲ್ಲಿ ಆ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಶಿರ್ಸಿಯಲ್ಲಿ ಮಾಡುವಂತದ್ರ ಜೊತೆಯಲ್ಲಿ ಈ ಅಡಿಕೆಯ ಏನು ಎಲೆ ಚುಕ್ಕೆ ಮತ್ತು ಹಳದಿ ರೋಗಕ್ಕೆ ತೊಂದರೆ ಆಗ್ತಕ್ಕಂಥ ರೈತರಿಗೆ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ಸರ್ಕಾರದಿಂದ ರೈತರಿಗೆ ಏನಾದರೂ ಪರಿಹಾರವನ್ನ ಕೊಡುವಲ್ಲಿ ಸರ್ಕಾರ ಪ್ರಯತ್ನವನ್ನ ಮಾಡಬೇಕು ಅಂತ ವಿನಾಯಕರ ತಮ್ಮ ಮುಖಾಂತರ ಪ್ರಯತ್ನ ಮಾಡ್ತಾ ಬಯಸ್ತೀನಿ ಅಧ್ಯಕ್ಷ. ನಮ್ಮ ಭೀಮಣ್ಣ ನಾಯಕ್ ಕೇಳಿದ ಪ್ರಶ್ನೆಗೆ ಈಗೇನು ಒಟ್ಟು 53,000 ಹೆಕ್ಟೇರಿನ ಪ್ರದೇಶದಲ್ಲಿ ಎಲೆ ಚುಕ್ಕೆ ರೋಗ ಹಾಳಾಗಿದೆ. ಅದರಲ್ಲಿ ಏನು ಮುಖ್ಯವಾಗಿ ರಿಸರ್ಚ್ ಆಕ್ಟಿವಿಟೀಸ್ ಬಗ್ಗೆ ಈಗ ತಾವೇನು ಹೇಳಿದ್ರಿ ಅದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಶಿವಮೊಗ್ಗ ಯೂನಿವರ್ಸಿಟಿಗೆ ಈಗಲೇ ನಾವು ಗ್ರಾಂಟ್ಸ್ ಅನ್ನು ಕೊಟ್ಟಿದ್ದೀವಿ. ರಿಸರ್ಚ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಲಿ, ಅದ್ರ ಬಗ್ಗೆ ಆದಷ್ಟು ಬೇಗನೆ ಔಷಧಿಯನ್ನ ಕಂಡುಹಿಡಿದು ಈ ರೋಗ ನಿವಾರಣೆ ಮಾಡ್ಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಸಂಶೋಧನೆ ಮಾಡಲಿ ಅಂತ ಈಗಲೇ ಕೇಳ್ಕೊಂಡಿದ್ದೀವಿ. ಮತ್ತು ಮುಖ್ಯವಾಗಿ ರೈತರಿಗೆ ಏನು ಸಬ್ಸಿಡಿ ರೂಪದಲ್ಲಿ ಆಗಿರ್ಬೋದು ಮತ್ತು ಈ ಎಲೆ ಚುಕ್ಕೆ ರೋಗದಿಂದ ಹಾನಿಗಾದಂಥ ರೈತರುಗಳಿಗೆ ಸಾಕಷ್ಟು ನಮ್ಮ ಇಲಾಖೆಯಿಂದನೂ ಸಾಕಷ್ಟು ಈಗಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರದವರು
112 ಕೋಟಿ ರೂಪಾಯಿ ಮೊದಲನೇ ಕಂತಿನಲ್ಲಿ ಮತ್ತು ಎರಡನೇ ಕಂತಿನಲ್ಲಿ 112 ಒಟ್ಟು 225 ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರಾಜೆಕ್ಟ್ ಅನ್ನು ಮಾಡಿಬಿಟ್ಟು ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಓಕೆ.